ಈಗ ಮಂಗಳೂರದ ಮೇಲೆ ನಮ್ಮ ಶೆಟ್ರೋದ ಮೇಲೆ ಅಥವಾ ತುಳು ನೆನಪಾಗೇ ಆಗುತ್ತೆ. ಸೊ ನಿಮ್ಮ ಭಾಷೆಯಲ್ಲಿ ನನ್ನ ಪ್ರಶ್ನೆ ಕನ್ನಡಲ್ಲಿ ಕೇಳ್ತೀನಿ, ಬೇಸಿಕ್ ಅಷ್ಟೇ ಗೊತ್ತು ನನಗೆ ನಿಮ್ಮ ತುಳು ಭಾಷೆ. ಸೊ ಕನ್ನಡಲ್ಲಿ ಕೇಳಿದ್ರೆ ನೀವು ಆನ್ಸರ್ ಮಾಡಬೇಕು ತುಳುನಲ್ಲಿ. ಓಕೆ, ಸೊ ನಿಮ್ಮ 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 ಮನೆ ಮಂದಿ, ನಿಮ್ಮ ಸ್ನೇಹಿತರು, ನಿಮ್ಮ ಊರಿನ ಮಂದಿ ಅಥವಾ ಆ ಭಾಗದ ಜನ ಎಲ್ರಿಗೂ ಒಂದು ರೀತಿ ಹೆಮ್ಮೆ, ನಮ್ಮ ಈಗ ಕನ್ನಡದವರು, ಕನ್ನಡ ಸಿನಿಮಾದಕ್ಕಿಂತ ಹೆಚ್ಚಾಗಿ ನಮ್ಮ ಊರಿನವರು ಅಥವಾ ನಮ್ಮ ಶೆಟ್ರು ಅನ್ನೋ ಒಂದು ಫೀಲ್ ಇರುತ್ತಲ್ವ. ಸೊ ಅವರೆಲ್ಲರಿಗೆ ಹೇಗೆ ಥ್ಯಾಂಕ್ ಮಾಡ್ತೀರಿ? ಮಾತೆರೆಗ್ಲ ಸೊಲ್ಮೇಲು ಎಂಕ್ ನಿಕುಲ್ ಮಸ್ತ್ ಮೋಕೆ ತೊಜಪಾದರು ಎನ್ನ ಮೂವಿ ರಿಲೀಸ್ ದ ಟೈಮ್ ಎನ್ನ ಪ್ಯಾಜಿನ್ ದ ಟೈಮ್ ಸೊ ಎನ್ನ ಮೂವಿ ಬರೋಂದುಂಡು April 14th ಮಾತಿರ್ಲ ನಿಕುಲ್ ಕೈತಲ್ದ ಥಿಯೇಟರ್ಸ್ ಹೋದು ನಿಕುಲ್ ಮೂವಿ ತೂಲೆ ಎಂಜಾಯ್ ಮಲ್ಪ್ಲೆ ನಿಕುಲ್ ಮಾತಿರಲ್ಲ KGF ಮಸ್ತ್ ಇಷ್ಟ ಆಪುನ್. ಥ್ಯಾಂಕ್ ಯು. ವಾವ್ ಥ್ಯಾಂಕ್ ಯು ಸೋ ಮಚ್ ಶ್ರೀನಿಧಿ ಅವರೇ. KGF ಸಿನಿಮಾದ ಮೂಲಕ ಕೆರಿಯರ್ ಶುರು ಮಾಡ್ತೀರಿ, ಅದೆಲ್ಲವೂ ಕೂಡ ಈಗ ಒಂದು ರೀತಿ ಇತಿಹಾಸ. ಸೊ 2ನೇ ಚಾಪ್ಟರ್ ರಿಲೀಸ್ಗೆ ರೆಡಿ ಆಗಿದೆ. ಆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಬಹಳ ನಿರೀಕ್ಷೆಗಳಿದೆ ನಮ್ಮೆಲ್ಲರೂ ಕೂಡ. ಹೇಗಿರ್ಬೋದು, ಹೇಗೆ ಆ್ಯಕ್ಟ್ ಮಾಡಿರ್ಬೋದು, ಅಥವಾ ಆ ಪಾತ್ರಕ್ಕಿಂತ ಈ ಪಾತ್ರಕ್ಕೆ ಎಷ್ಟು ಭಿನ್ನವಾಗಿದೆ, ಇದರ ಸಾಕಷ್ಟು ಕುತೂಹಲಗಳಿದೆ. ಸೊ ಈ ಸಿನಿಮಾ ಮೂಲಕ ನಿಮ್ಮ ಕೆರಿಯರ್ ಇನ್ನಷ್ಟು ಮಗದಷ್ಟು ದೊಡ್ಡ ಮಟ್ಟಕ್ಕೆ ತಾವು ಬೆಳೀರಿ ಅಂತ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ. ಸೋ ಸ್ವೀಟ್, ಧನ್ಯವಾದಗಳು. ಅದು ನಿಜ ಆಗಲಿ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ.